ಸುರತ್ಕಲ್ನ ಬಂಟರ ಸಂಘ, ಬಂಟರ ಯಾನೆ ನಾಡವರ ಮಾತೃ ಸಂಘ ಹಾಗೂ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ವತಿಯಿಂದ ಬಂಟರ ಕ್ರೀಡೋತ್ಸವವು ಸುರತ್ಕಲ್ ಗೋವಿಂದದಾಸ್ ಕಾಲೇಜ್ ಕ್ರೀಡಾಂಗಣದಲ್ಲಿ ನಡೆಯಿತು. ಉದ್ಯಮಿ ರತ್ನಾಕರ್ ಶೆಟ್ಟಿ ಮುನ್ಕೂರು ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾ ವೈ ಭರತ್ ಶೆಟ್ಟಿ ಅವರು ಮಾತನಾಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಯಾವುದಾದರೂ ಒಂದು ಚಟುವಟಿಕೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವಂತ ಒಂದು ಬಂಟರ ಸಂಘಗಳಲ್ಲಿ ತುಂಬಾ ಸಂಘಗಳು ಎಲ್ಲ ಕಡೆ. ಸುರತ್ಕಲ್ ಬಂಟರ ಸಂಘ ಒಂದಲ್ಲ ಒಂದು ಚಟುವಟಿಕೆಯಿಂದ ಹೆಸರು ಮಾಡುತ್ತಿರುವಂತ ಒಂದು ಸಂಘ. ಎಲ್ಲಿ ಹೋದ್ರೂ ಸಹ ಸುರತ್ಕಲ್ ಬಂಟರ ಸಂಘದ ಏನಾದರೂ ಒಂದು ಕಾರ್ಯಕ್ರಮ ಏನಾದರೂ ಇರ್ತದೆ, ಬೇರೆ ಕಡೆ ಸಹ ಹೋದಾಗ ಸಹ. ಅದಕ್ಕೆ ನಮಗೂ ಸಹ ಒಂದು ಹೆಮ್ಮೆ ಆಗ್ತದೆ, ನಮ್ಮ ಊರಿನ ಬಂಟರ ಸಂಘದವರು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಬಂಟರ ಸಂಘದ ಅಧ್ಯಕ್ಷರಾದ ಸುಧಾಕರ್ ಎಸ್ ಪೂಂಜಾ ವಹಿಸಿ ಮಾತನಾಡಿ ಕ್ರೀಡೋತ್ಸವದ ಬಗ್ಗೆ ಮಾಹಿತಿ ನೀಡಿದರು. ನಮ್ಮ ಒಗ್ಗಟ್ಟಿಗಾದ ಮಾತೊಂದಿಲ್ಲ, ಅವತ್ತಂದೆ ಈ ಕ್ರೀಡೆ ನಮ್ಮ ಭಾಗವಹಿಸಣೆ ಮುಖ್ಯ ಐದು. ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ ಇದನ್ನ ಮುಖ್ಯ ಅಂತ ನಂಗೆ ಓಲ್ಲ ಮಾತಾಡ ಸುರತ್ಕಲ್ ಬಂಟರ ಸಂಘ ಹೋಗಿ ಪುದರೆ ಬೇತಂಡು ನಮ್ಮ ಮಲ್ಪನ ಬೇಲೆ ಅವತ್ತಂದೆ ಕಾರ್ಯಕ್ರಮ ಮಲ್ಪಾಡು ಅವು ಭಾರಿ ಎದೆ ರೀತಿ ಆವರಣ ಬಂದ್ರೆ ನೆಕ್ಕೆ ಮಾಧ್ಯಮದಕ್ಕಲ್ಲ ನಂಗೆ. ಈ ಸಂದರ್ಭ ಬಂಟರ ಯಾನೆ ನಾಡವರ ಮಾತೃ ಸಂಘದ ಕೋಶಾಧಿಕಾರಿ ಕೃಷ್ಣ ಪ್ರಸಾದ್ ರೈ, ಜಿತೇಂದ್ರ ಶೆಟ್ಟಿ ತಲಪಾಡಿಗುತ್ತು, ಚರಣ್ ಜೆ ಶೆಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.